ಮುಂಬಯಿಯ ಘಾಟ್ಕೋಪರ್ ಪಶ್ಚಿಮ ಅಸಲ್ಪದ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನದ 53ನೇ ವಾರ್ಷಿಕ ಮಹಾಪೂಜೋತ್ಸವವು ವಿಜೃಂಭಣೆಯಿಂದ ಜರುಗಿತು. 3 ದಿನಗಳ ಕಾಲ ನಡೆದ ಪೂಜೋತ್ಸವದ ಒಂದು ನೋಟ ಇದೀಗ ನಿಮ್ಮ ಮುಂದೆ. ಘಾಟ್ಕೋಪರ್ ಪಶ್ಚಿಮ ಅಸಲ್ಫಾದ ಸುಭಾಷ್ ನಗರದಲ್ಲಿ ಶ್ರೀ ದತ್ತಾತ್ರೇಯ ಮಿತ್ರ ಭಜನಾ ಮಂಡಳಿಯ ಸಂಚಾಲಕತ್ವದ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನದ 53ನೇ ವಾರ್ಷಿಕ ಮಹಾಪೂಜೋತ್ಸವವು 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. ಪ್ರಥಮ ದಿನದಂದು ಬ್ರಹ್ಮಶ್ರೀ ಕೊಯ್ಯೂರು ನಂದಕುಮಾರ್ ತಂತ್ರಿ ಅವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ಶಂಕರ್ ಗುರು ಭಟ್ ಮತ್ತು ಗುರು ಶಂಕರ್ ಭಟ್ ಇವರ ಉಪಸ್ಥಿತಿಯಲ್ಲಿ ವಿವಿಧ ಪೂಜೆ ಹೋಮಾದಿಗಳು ನಡೆಯಿತು. 2ನೇ ದಿನದಂದು ಬೆಳಿಗ್ಗೆ ಚಂಡಿಕಾ ಯಾಗ, ಪೂರ್ಣಾಹುತಿ, ಆಶ್ಲೇಷ ಬಲಿ ನಡೆದ ಬಳಿಕ ಮಹಾಪೂಜೆ ಜರುಗಿತು. ಆ ಬಳಿಕ ಪ್ರಸಾದ್ ಸಾಲ್ಯಾನ್ ಅವರಿಂದ ದೇವಿ ದರ್ಶನ ನಡೆಯಿತು. ಮಧ್ಯಾಹ್ನ ಅನ್ನ ಸಂತರ್ಪಣೆಯಾದ ಬಳಿಕ ಗಣೇಶ್ ಯರ್ಮಾಳು ಬಳಗದವರಿಂದ ಭಜನಾಮೃತ, ಖ್ಯಾತ ಸೆಕ್ಸೋಫೋನ್ ವಾದಕ ದಿನೇಶ್ ಕೋಟ್ಯಾನ್ ಬಳಗದವರಿಂದ ನಾದಸ್ವರ ವಾದನ ನಡೆಯಿತು. ಸಂಜೆ ನಾಗಮಂಡಲೋತ್ಸವದ ತೃತೀಯ ವಾರ್ಷಿಕ ದಿನಾಚರಣೆಯ ನಿಮಿತ್ತ ನಾಗಪಾತ್ರಿ ಸಗ್ರಿ ಗೋಪಾಲಕೃಷ್ಣ ಸಾಮಗ ಅವರಿಂದ ನಾಗದರ್ಶನ ನಡೆಯಿತು. ನಾಗದರ್ಶನದ ಬಳಿಕ ನಡೆದ ತುಲಾಭಾರ ಸೇವೆಯಲ್ಲಿ ಭಕ್ತಾದಿಗಳು ಸೇವಾರ್ಪಣೆಗೈದರು. ತಡ ಸಂಜೆ ದೇವರ ಉತ್ಸವ ಬಲಿ, ದೇವಿ ದರ್ಶನ, ಮೂಲ ಸ್ಥಾನ ಯಾತ್ರೆಯಾದ ಬಳಿಕ ಶ್ರೀ ದುರ್ಗಾಂಬಿಕೆಗೆ ಮಂಗಳಾರತಿ ಬೆಳಗಲಾಯಿತು. ವಾರ್ಷಿಕ ಮಹಾಪೂಜೆಯ 3ನೇ ದಿನದಂದು ಸಂಜೆ ದೇವರ ಉತ್ಸವ, ಧ್ವಜ ಅವರೋಹಣವಾಗಿ ಮಹಾಪೂಜೆ ನೆರವೇರಿತು. ರಾತ್ರಿ 9ನೇ ವಾರ್ಷಿಕ ಚಾಮುಂಡಿ ದೈವದ ನೇಮೋತ್ಸವ ಪ್ರಾರಂಭಗೊಂಡಿತು. ನೇಮೋತ್ಸವದಲ್ಲಿ ಪರಿಸರದ ಹಾಗೂ ಉಪನಗರಗಳ ಭಕ್ತರು ಪಾಲ್ಗೊಂಡು ಶ್ರೀ ಚಾಮುಂಡಿ ದೈವದ ಪ್ರಸಾದ ಸ್ವೀಕರಿಸಿದರು. ಧರ್ಮದರ್ಶಿ ದೇವು ಬಿ ಪೂಜಾರಿ, ಸಮಿತಿಯ ಗೌರವ ಕಾರ್ಯದರ್ಶಿ ಶಿವಪ್ಪ ಪೂಜಾರಿ, ಗೌರವ ಕೋಶಾಧಿಕಾರಿ ಹರೀಶ್ ಕರ್ಕೇರ, ಸಾಮಾಜಿಕ ಮತ್ತು ಧಾರ್ಮಿಕ ಉಪಸಮಿತಿಯ ಗಣೇಶ್ ಅಮೀನ್, ರಮೇಶ್ ಪೂಜಾರಿ ಮತ್ತು ಸದಸ್ಯರ ಉಸ್ತುವಾರಿಯಲ್ಲಿ ನಡೆದ 3 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ನೇತಾರರು, ಉದ್ಯಮಿಗಳು, ಭಕ್ತಜನರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡರು. 1964ರಲ್ಲಿ ಶ್ರೀ ದುರ್ಗಾಂಬೆಯ ಆರಾಧನೆಯೊಂದಿಗೆ ಸ್ಥಾಪನೆಯಾದ ಶ್ರೀ ಕ್ಷೇತ್ರ ಅಸಲ್ಫಾದಲ್ಲಿ ಧರ್ಮದರ್ಶಿ ದೇವು ಪೂಜಾರಿ ಅವರ ಮುಂದಾಳತ್ವದಲ್ಲಿ ಕಳೆದ 10 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತಿದೆ. ನಮ್ಮ ಈ ಕ್ಷೇತ್ರ 1954 ಎಂಕಲ್ನ ಹಿರಿಯರು ಸ್ಥಾಪನೆ ಮಲ್ತಿರು ಐಟ್ ಬಕ್ಕ ನಿರಂತರ ಅಗಲ ಕೈಟ್ ಈ ಕ್ಷೇತ್ರದ ಅಭಿವೃದ್ಧಿ ನಡತು ನಿತ್ತ ನಾಂಡ ಕ್ರಮೇಣ ಒಂಜಿ 10 ವರ್ಷೋಡು ಎಂಕಲು ನಿತ್ತ ರೂಪರೇಷೆನು ಅಭಿವೃದ್ಧಿದ ರೂಪರೇಷೆನು ಅಂತ ಬದಲಾವಣೆ ಮಲ್ತದ ಕ್ಷೇತ್ರಡು
ವಿಭಿನ್ನ ರೀತಿಯ ಕಾರ್ಯಕ್ರಮ ಶೈಕ್ಷಣಿಕ ಅಂಚನೆ ಸಾಮಾಜಿಕ ಮಾತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪದು ಕ್ಷೇತ್ರದ ಅಭಿವೃದ್ಧಿದ ಕಡೆಗೆ ಗಮನ ಕೊರದು ಧಾರ್ಮಿಕ ದೊಟ್ಟು ಎಂಕಲು ಬಾಕಿ ಮತ ಕಾರ್ಯಕ್ರಮ ಮಲ್ಪೆರೆ ದುಂಬು ಪೋಯ ಅಂಚನೆ ನಮ್ಮ ಕ್ಷೇತ್ರಡು ಪ್ರತಿ ಶನಿವಾರ ಅನ್ನದಾನ ನಡಪುಂಡು ಪ್ರತಿ ಶನಿವಾರ ಬಂಡ ದಾಲಾಜಿ ಬಂಡ ಕಡಿಮೆ 500 ಜನ ಅನ್ನದಾನ ಪಡೆದು ಪೋಂದುಲ್ಲೇರು ಮುಂಬೈಡೆ ಒಂದು ಪ್ರಥಮ ಬಾರಿ ನಡತೊಂದು ಅಂಚನೆ 2017 ಎಂಕಲ 50ನೇ ವರ್ಷದ ದಿನಾಚರಣೆ ನಿಮಿತ್ತವಾದ ಮುಂಬೈಡೆ ಪ್ರಥಮ ಬಾರಿಗೆ ನಾಗಮಂಡಲ ಸೇವೆ ನಡತಿನ ಕೀರ್ತಿ ನಮ್ಮ ಕ್ಷೇತ್ರಗುಂಡು. ಶ್ರೀ ಕ್ಷೇತ್ರ ಅಸಲ್ಫಾ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ದೇವಸ್ಥಾನದ ದೈವ ದೇವರುಗಳಾದ ಶ್ರೀ ದತ್ತಾತ್ರೇಯ, ಆದಿಮಾತೆ ದುರ್ಗಾಂಬಿಕೆ, ಆಂಜನೇಯ, ನಾಗಶೇಷ ಹಾಗೂ ಚಾಮುಂಡಿ ದೈವದ ಅನುಗ್ರಹಕ್ಕಾಗಿ ಭಕ್ತ ಜನರು ಊರು ಪರ ಊರಿನಿಂದ ಆಗಮಿಸುತ್ತಿದ್ದು, ಶ್ರೀ ಕ್ಷೇತ್ರವು ನಂಬಿ ಬಂದ ಭಕ್ತ ಜನರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾರಣಿಕ ಕ್ಷೇತ್ರವಾಗಿದೆ. ಹೊಸಬೆಟ್ಟು ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.